ಬಿಗ್ ಬಾಸ್ನಲ್ಲಿ ಇವತ್ತು ರಕ್ಷಿತ್ ಅವರು ಎಲಿಮಿನೇಟ್ ಆಗಿ ಹೊರ ಬರ್ತಿದ್ದಾರೆ ಅಂತ ಮಾಹಿತಿಗಳು ಸಿಗ್ತದೆ. ಹಾಗಾದ್ರೆ ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಗೊಳಿಸಿದರೆ ಒಂದು ಕಡೆ ಈಗ ಬಿಗ್ ಬಾಸ್ನಲ್ಲಿ ಈಗ ರಕ್ಷಿತ್ ಅವರು ಬಹುತೇಕ ಹೊರ ಬೀಳ್ತಿದ್ದಾರೆ ಎಂಬ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಯಾರು ಮೂರಲ್ಲಿ ಒಬ್ಬರು ತೆಗೀರಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಕೂಡ ಒಂದು ಕಡೆ ಸಾಹಿತ್ಯ ಅಂದರೆ ಕರಿಮಣಿ ಸೀರಿಯಲ್ನ ಸಾಹಿತ್ಯ ಅವ್ರನ್ನ ಟಾರ್ಗೆಟ್ ಮಾಡಿದರೆ, ಮತ್ತೊಂದು ಕಡೆ ರಕ್ಷಿತನ ಟಾರ್ಗೆಟ್ ಮಾಡಿರೋದು ಕಾಣ್ತಿದೆ. ಜಾನ್ವಿ ಅವರು ಸೋಷಿಯಲ್ ಮೀಡಿಯಾದಿಂದ ಅವರು ಕೂಡ ಬಂದು ಆ್ಯಂಕರ್ ಆಗಿರೋಂಥವ್ರು. ಇನ್ನು ಸೋಷಿಯಲ್ ಮೀಡಿಯಾದವರು ಇದ್ದರೆ ನನಗೂ ಕೂಡ ಪ್ರಾಬ್ಲಮ್ಮೆ ಅಂತ ಹೇಳಿ ರಕ್ಷಿತನ ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾದಿಂದ ಬಂದರೆ ಏನೇನೋ ಮಾತಾಡ್ಕೊಂಡು ಬಂದಿರೋದು ಬೇರೆ, ಸಾಧನೆ ಮಾಡಿ ಬಂದಿರೋದೇ ಬೇರೆ ಅಂತ ಜಾನ್ವಿಯನ್ನು ತಾನೇ ದೊಡ್ಡ ಸಾಧಕಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಈಗ ಹೇಳ್ಕೊಂಡು ಬಂದಿರೋದು ನೋಡಿ ನಗು ಬರ್ತಾಯಿದೆ. ತುಂಬ ಜನ ನಗಾಡ್ತಿದ್ದಾರೆ ಕೂಡ. ಬಿಡಪ್ಪ, ನೀನು ದೊಡ್ಡ ಸಾಧನೆ ಮಾಡಿರೋದು ನಿಂಗೆ ಗೊತ್ತಾಗುತ್ತೆ, ನೀನು ಲೈಫ್ ನೋಡೋದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಇವರು ಬಂದಿದ್ದಾರೆ, ಯಾರು ಜ್ಯೋತಿ ಅವರು ಬಂದವರು, ಅವರು ಸಹ ಸಾಹಿತ್ಯನ ಟಾರ್ಗೆಟ್ ಮಾಡಿ ಮಾತಾಡಿರೋದು. ನೋಡೋಕ್ಕೆ ಚೆನ್ನಾಗಿದ್ದಾರೆ. ಮುಂದೆ ಅವಕಾಶಗಳು ಸಿಗುತ್ತೆ, ಹೊರ ಹೋಗಲಿ ಬಿಡಿ.